ಬಿಟ್ಕಾಯಿನ್ ದಂಧೆಯಲ್ಲಿ ರಾಜ್ಯದ ರಾಜಕಾರಣಿಗಳ ಶಾಮೀಲಾತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಈಗಾಗಲೇ ಹೇಳಿದ್ದಾರೆ. ಯಾವುದೇ ಹಂತದ ತನಿಖೆಗೆ ತಯಾರಾಗಿರುವುದಾಗಿ ಹೇಳಿದ್ದಾರೆ. ಕೇಂದ್ರ ತನಿಖಾ ಸಂಸ್ಥೆಗಳಿಗೆ ರೆಫರ್ ಮಾಡಿದಾಗಿ ಹೇಳಿದ್ದಾರೆ. ಇದರಲ್ಲಿ ಸ್ಪಷ್ಟತೆ ಇದೆ. ಹೀಗಾಗಿ ಯಾವುದೇ ಅನುಮಾನಕ್ಕೆ ಆಸ್ಪದ ಕೊಡದೆ ಪಾರದರ್ಶಕ ತನಿಖೆಯಾಗಬೇಕು. ಈ ವಿಚಾರದಲ್ಲಿ ನಮ್ಮ ಸರ್ಕಾರ ಸ್ಪಷ್ಟವಾದ ನಿಲುವು ತೆಗೆದುಕೊಂಡಿದೆ. ನಮ್ಮ ಸರ್ಕಾರಕ್ಕೆ ಇದರಿಂದ ಯಾವುದೇ ಅಪಾಯವಿಲ್ಲ. ಇದರ ತನಿಖೆ ಹಸ್ತಾಂತರ ಮಾಡಿರುವುದೇ ಬೊಮ್ಮಾಯಿಯವರು. ಹೀಗಾಗಿ ನಮಗೇನು ಅಪಾಯವಿಲ್ಲ. ನಾವು ಪ್ರತಿಯೊಬ್ಬರು ಕಾನೂನು ಪಾಲನೆ ಮಾಡ್ತೇವೆ. ಬಿಜೆಪಿ ನಾಯಕರು ಇದರಲ್ಲಿ ಇದ್ದಾರೆ ಅಂತ ಪ್ರತಿಪಕ್ಷ ಹೇಳ್ತಿದೆ ಅಷ್ಟೇ. ಅವರಿಗೆ ನಮ್ಮ ಪಕ್ಷದ ಮೇಲೆ ಬೆರಳು ತೋರಿಸೋ ಕೆಲಸ ಸತ್ಯ ಗೊತ್ತಿಲ್ಲದೆ ಅವರು ಗೊಂದಲ ನಿರ್ಮಾಣ ಮಾಡುವ ಕೆಲಸ ಮಾಡ್ತಿದ್ದಾರೆ ಎಂದು ಸಚಿವರು ಹೇಳಿದ್ರು. ಒಂದು ನನಗಿದೇನಾಗಿದೆ ಗೊತ್ತಿಲ್ಲ, ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಸಂಬಂಧಪಟ್ಟ ಏನು ಇನ್ಕಮ್ ಟ್ಯಾಕ್ಸ್ ಇಲಾಖೆಯವರು, ಯಾರ ಪಕ್ಷದವರು, ಯಾವ ವ್ಯಕ್ತಿ ಏನಿಲ್ಲ, ಯಾರು ಟ್ಯಾಕ್ಸನ್ನು ಕಟ್ತೇನೆ, ಯಾರು ಹಣವನ್ನು ಗಳಿಸ್ಕೋತಾರೋ ಅವ್ರ ಮೇಲೆ ರೈಡ್ ಮಾಡೋಂಥದ್ದನ್ನ ಖಂಡಿತ ಎಲ್ಲೋ ಒಂದು ಕ್ಷಣ ಮಾತ್ರದಲ್ಲಿ ಆಗುವಂಥ ನಿರ್ಧಾರಗಳಲ್ಲ, ಅದು ವ್ಯವಸ್ಥಿತವಾಗಿ ಆಗುವಂಥದ್ದು. ಅದನ್ನು ಸಾಕಷ್ಟು ಎನ್ಕ್ವೈರಿಗಳು ಮತ್ತೊಂದು ನಡೆದು ಆ ನಿರ್ಧಾರ ಮೇಲೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗಳು CBDTಯಲ್ಲಿ ತಗೊಳ್ಳೋಂಥ ನಿರ್ಧಾರ. ಹಾಗಾಗಿ ಇದೆಲ್ಲ ಒಂದು ಕಡೆ ಇವತ್ತೇ ಬಹುಮಾನ ಕಾರ್ಯಕ್ರಮಗಳು ಎಲ್ಲೂ ಇಲಾಖೆಗಳಲ್ಲಿ ಇರಲ್ಲ. ಇಲಾಖೆಗಳು ತಮ್ಮ ಸ್ವಂತ ಯೋಚನೆಗಳಲ್ಲಿ ಕೆಲಸ ಕಾರ್ಯವನ್ನು ಮಾಡುತ್ತಿದ್ದಾರೆ. ಇಲಾಖೆಯಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗಳು CBDTಯಲ್ಲಿ ತಗೊಳ್ಳೋಂಥ ನಿರ್ಧಾರ. ಹಾಗಾಗಿ ಇದೆಲ್ಲ ಒಂದು ಕಡೆ ಇವತ್ತೇ ಬಹುಮಾನ ಕಾರ್ಯಕ್ರಮಗಳು ಎಲ್ಲೂ ಇಲಾಖೆಗಳಲ್ಲಿ ಇರಲ್ಲ. ಇಲಾಖೆಗಳು ತಮ್ಮ ಸ್ವಂತ ಯೋಚನೆಗಳಲ್ಲಿ ಕೆಲಸ ಕಾರ್ಯವನ್ನು ಮಾಡುತ್ತಿದ್ದಾರೆ. ಇವರಿಗಾಪ್ತರು ಅವರಿಗಾಪ್ತರು ಅಂತಲ್ಲ, ಕಾನೂನು ಉಲ್ಲಂಘನೆ ಮಾಡಿ ಯಾರು ಟ್ಯಾಕ್ಸನ್ನು ಕಟ್ಟದೆ ಯಾರು ಇರ್ತಾರೋ, ಆಸ್ತಿಯನ್ನು ಘೋಷಣೆ ಮಾಡ್ದೇನೆ, ಸಂಪಾದನೆಯನ್ನು ಘೋಷಣೆ ಮಾಡ್ದೇನೆ, ಟ್ಯಾಕ್ಸನ್ನು ಯಾರು ಇವೇಡ್ ಮಾಡ್ತಾರೋ ಅವ್ರ ಮೇಲೆ ರೈಡ್ಗಳು ನಡೆಯೋದು ಸಮಾಜಕ್ಕೆ ಒಳ್ಳೆಯದು, ನಮ್ಮ ದೇಶಕ್ಕೆ ಒಳ್ಳೆಯದು. ಎಲ್ಲರೂ ಟ್ಯಾಕ್ಸ್ ಕಟ್ಟುವಂಥದ್ದು ಆಗಬೇಕು. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ, ಯಾವುದೇ ಹಂತದ ತನಿಖೆ ಆಗಲಿಕ್ಕೆ ತಯಾರಿದ್ದಾರೆ. ಈಗಾಗಲೇ ಸೆಂಟ್ರಲ್ ಏಜೆನ್ಸೀಸ್ಗಳಿಗೆಲ್ಲ ರೆಫರ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇಷ್ಟು ಸ್ಪಷ್ಟತೆ ಇದ್ದಾಗ ಯಾವುದೇ ಅನುಮಾನಕ್ಕೆ ಆಸ್ಪದವನ್ನು ಕೊಡದೆ ಪಾರದರ್ಶಕವಾಗಿ ಅಕೌಂಟೇಬಲ್ ಆಗಿ ನಾವು ವ್ಯವಸ್ಥೆಯನ್ನು ನಡೆಸ್ತೀವಿ ಅಂತ ಭಾಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಯಾವುದೇ ಅನುಮಾನಕ್ಕೆ ಆಸ್ಪದವೇ ಇಲ್ಲ. ಭಾಳ ಸ್ಪಷ್ಟವಾಗಿ ನಮ್ಮ ಸರ್ಕಾರ ನಿಲುವು ತೊಗೊಂಡಿರುವಂಥದ್ದು. ಯಾವ ಅಪಾಯ ಇಲ್ಲ. ಈಗ ಇದನ್ನು ಹಸ್ತಾಂತರ ಮಾಡ್ತಿರೋದೇ ಬೊಮ್ಮಾಯಿಯವರೇ. ಹಾಗಾಗಿ ಅಪಾಯದ ಪ್ರಶ್ನೆ ಏನಿದೆ? ಅಪಾಯ ಏನಿಲ್ಲ. ಕಾನೂನನ್ನ ಪಾಲನೆ ಮಾಡಬೇಕಾಗಿದೆ. ಪ್ರತಿಯೊಬ್ಬರು ನಾವು ಕಾನೂನು ಪಾಲನೆ ಮಾಡೋವಂಥದ್ದಾಗುತ್ತೆ. ಅದು ಇವರು ಪ್ರತಿಪಕ್ಷವಾಗಿ ಹೇಳೋವಂಥ ಹೇಳಿಕೆ, BJPಯವರು ಇದ್ದಾರೆ ಅಂತ. ಅವ್ರಿಗೇನು ಅಂದರೆ ಏನಿದ್ರು ಯಾವ್ದಾದ್ರು ನಮ್ಮ ಪಕ್ಷದ ಮೇಲೆ ಒಂದು ಬೆರಳು ತೋರಿಸುವಂಥ ಕೆಲಸಗಳನ್ನು ಮಾಡೋವಂಥದ್ದು. ಸರ್ವೇ ಸಾಮಾನ್ಯವಾಗಿ ಇದೆಯೋ ಇಲ್ಲವೋ ಅನ್ನೋವಂಥದ್ದು ಯಾವುದು ಸತ್ಯ ಗೊತ್ತಿಲ್ಲದೇ ಈಗ ಗೊಂದಲ ನಿರ್ಮಾಣ ಮಾಡಬೇಕಲ್ಲ, ಗೊಂದಲ ನಿರ್ಮಾಣ ಮಾಡೋವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ.